ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನೀವೆಲ್ಲ ನೆನೆಸ್ತಿರ್ಬೋದು, ಏನಪ್ಪ ಇದು ದಿಢೀರಂತ ಪ್ಯಾಕಿಂಗ್ ನಡೀತಾ ಇದೆ. ಇಲ್ಲಿ ಇಷ್ಟೊಂದು ಬ್ಯಾಗ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ, ಎಲ್ಲರೂ ಬಂದಿದ್ದಾರೆ ಹಾಗೂ ಹರ್ಟಿ ಸಹ ಒಂದು ಸೈಡಲ್ಲಿ ನಡೀತಾ ಇದೆ ಅಂತ ನೀವೆಲ್ಲ ನೆನೆಸ್ತಿರ್ಬೋದು. ಹೌದು, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಏನೇನಾಯಿತು, ಎಲ್ಲಿಗೆ ಹೋದ್ವಿ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಈಗ ನಾನು ರೆಡಿ ಆಗ್ತಾ ಇದ್ದೇನೆ. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಒಂದು 5% ಪ್ಯಾಕಿಂಗ್ ಇತ್ತು, ಮೇಲ್ಮೇಲೆ ಅದನ್ನು ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ತಿದ್ದೇನೆ. ಫೈನಲ್ ಪ್ಯಾಕಿಂಗ್. ಇದರ ಹೆಸರು ಬರ್ಕೊಂಡು ಪ್ಲಾಸ್ಟರ್ ಹಾಕಿ ಅಂಟಿಸ್ಕೊಳ್ತಿದ್ದೀನಿ ಬ್ಯಾಗೇಜಿಗೆಲ್ಲ. ಅಂದರೆ ಈಸಿಯಾಗಿ ಬ್ಯಾಗ್ ಸಿಗ್ತದೆ, ನಮ್ಮದೇ ಬ್ಯಾಗು ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಹುಡ್ಕಾಡುವ ಸಮಸ್ಯೆ ಇರ್ತದೆ ಅಂತ. ಈಗ ಇಲ್ಲಿ ನಾನು, ನನ್ನ ಅಣ್ಣ, ಅತ್ತಿಗೆ, ಆಶ್ವಿ, ತನ್ವಿ, ಜಿಯಾ, ನೈತಿಕ್ ಒಂದು ಗಾಡಿಯಲ್ಲಿ ಹೋಗ್ತಿದ್ದೀವಿ. ಇನ್ನೊಂದು ಗಾಡಿಯಲ್ಲಿ ನನ್ನ ಮಮ್ಮಿ, ನನ್ನ ಅತ್ತೆಂದಿರು, ಮಾವ ಮತ್ತು ನನ್ನ ಕಸಿನ್ ಬ್ರದರ್ಸ್ ಸಹ ಬರ್ತಾ ಇದ್ದಾರೆ. ಹೀಗೆ ನಾವು ಈ ರಾತ್ರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೆನೆಸ್ತಿರ್ಬೋದು. ನಾವು ಹೋಗ್ತಾ ಇದ್ದೇವೆ ಏರ್ಪೋರ್ಟ್, ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ. ಯಾರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಸಹ ನೀವು ನೆನೆಸ್ತಿರ್ಬೋದು. ಬನ್ನಿ, ಮುಂದೆ ಮುಂದೆ ನಿಮಗೆ ಗೊತ್ತಾಗ್ತದೆ. ನಾನು, ಜಿಯಾ, ನೈತಿಕ್ ಹೋಗ್ತಾ ಇದ್ದೇವೆ ದುಬೈಗೆ ಆಫ್ಟರ್ 4 years ನಂತರ. ಏರ್ಪೋರ್ಟ್ಗೆ ನಾವೀಗ ರೀಚ್ ಆದ್ವಿ. ಈ ಬ್ಯಾಗೇಜಿಗೆ ಕ್ಯೂ ನಿಂತಿದ್ದಾರೆ ಎಲ್ಲರೂ. ಸೊ ನಾವು ಸಹ ಲೈನಲ್ಲಿ ನಿಂತಿದ್ದೇವೆ. ಹೊರಗಡೆಯಿಂದ ನನ್ನ ಮಮ್ಮಿ, ನನ್ನ ಅತ್ತೆಂದಿರು, ನನ್ನ ಕಸಿನ್ ಬ್ರದರ್, ನನ್ನ ಅಣ್ಣ, ಅತ್ತಿಗೆ ಮಕ್ಕಳು ಎಲ್ಲ ಹೊರಗಡೆ ನಿಂತಿದ್ದಾರೆ. ಹಾಗಾಗಿ ಅವರಂತೂ ಜಿಯಾ ತನ್ವಿಯನ್ನು ತೋರಿಸಿದಾಳೆ, ನೋಡಿ ಅಕ್ಕ ನಿಂತಿದ್ದಾಳೆ ಅಂತ. ನೈತಿಕ್ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಏರ್ಪೋರ್ಟಿಗೆ ನಮ್ಮನ್ನು ಬಿಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ಸಹ ಫೋಟೋ ಶೇರ್ ಮಾಡಿದ್ದೇನೆ. ಇಲ್ಲಿ ನನ್ನ ಅತ್ತಿಗೆದು ಮತ್ತು ಆಶ್ನಿದು ಫೋಟೋ ಇಲ್ಲ, ಯಾಕಂದರೆ ಆಶ್ನಿ ಮಲಗಿದ್ರು. ಹಾಗಾಗಿ ನನ್ನ ಅತ್ತಿಗೆ ಗಾಡಿಯಲ್ಲಿ ಇಳಿದು ಬರ್ಲಿಕ್ಕೆ ಆಗಲಿಲ್ಲ. How excited are you, Naiti? Very much. Very much. Where are you going? Dubai. ಬ್ಯಾಗೇಜ್ ಚೆಕ್-ಇನ್ ಎಲ್ಲ ಆಯಿತು, ಇಮಿಗ್ರೇಷನ್ ಸಹ ಆಯಿತು. ಈಗ ತುಂಬ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಫುಡ್ಡು ಏನಾದರೂ ಸಿಗ್ತದ ಅಂತ ಫುಡ್ ಕೋರ್ಟ್ಗೆ ಹೋದ್ವಿ. ಮೇಲೆ ಹೋದಾಗ ಅಷ್ಟು ಏನು ಒಳ್ಳೇದಿರಲಿಲ್ಲ, ಅಂದರೆ ಕಾಫಿ ಅಂಥದ್ದಿತ್ತು. ಆದರೆ ಮಕ್ಕಳಿಗೆ ಕಾಫಿ ಎಲ್ಲ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಕೆಳಗೆ ಹೋದ್ವಿ. ಮತ್ತೆ ಮೇಲ್ಗಡೆ ಕಾಫಿ ಶಾಪ್ ಥರ ಇತ್ತು, ಅಂದರೆ ಮಕ್ಕಳಿಗೆ ತಿನ್ನುವಂಥ ಐಟಮ್ಸ್ ಏನೂ ಇರಲಿಲ್ಲ. ಮತ್ತು ಕೆಳಗೆ ಬಂದ್ವಿ. ಇಲ್ಲಿ ಸ್ನ್ಯಾಕ್ಸ್ ಬಾರ್ ಅಂತ ಒಂದು ಸಿಕ್ಕಿತ್ತು. ಅಲ್ಲಿ ಚಿಕನ್ ರೋಲ್ ಅಂತ ಇತ್ತು. ಹಾಗಾಗಿ ಕೇಳಿದರೆ ಅದು ಚಿಕನ್ ಬಂದಾಗಿತ್ತು. ತುಂಬ ಎಕ್ಸ್ಪೆನ್ಸಿವ್ ಸಹ ಇತ್ತು, ಅಷ್ಟೊಂದು ಟೇಸ್ಟ್ ಸಹ ಅಷ್ಟೊಂದೇನು ಒಳ್ಳೇದಿರಲಿಲ್ಲ. ಈಗ ಎಲ್ಲ ಚೆಕಿಂಗ್ ಎಲ್ಲ ಆದಮೇಲೆ ಈಗ
ಒಳಗೆ ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆದಮೇಲೆ ಒಳಗೆ ಹೋಗಿ ನಮ್ಮ ಸೀಟನ್ನೆಲ್ಲ ಉಟ್ಕೊಂಡು ಫ್ಲೈಟ್ ಒಳಗೆ ಹೋಗಿ ಸೀಟನ್ನೆಲ್ಲ ಉಟ್ಕೊಂಡು ಕೂತ್ವಿ. ನನಗೆ ತುಂಬ ಲಾಕ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಮಕ್ಕಳು ಮತ್ತು ನಾನು ಒಬ್ಬಳೇ ಇದ್ದ ಕಾರಣ ಲಗೇಜ್ ಎಲ್ಲ ತುಂಬ ಇತ್ತು. ಹಾಗಾಗಿ ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ದೆ. ನಾನು ನನ್ನ ಮಕ್ಕಳು ಈಗ ದುಬೈಗೆ ಹೋಗ್ತಾ ಇದ್ದೇವೆ. ನಾವು ಯಾಕೆ ದುಬೈ ಹೋಗ್ತಾ ಇರೋದು ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಶಾಂತ್ ಇರೋದು ದುಬೈಯಲ್ಲಿ, ಅವರು ವರ್ಕ್ ಮಾಡೋದು ಸಹ ದುಬೈಯಲ್ಲಿ. ಹಾಗಾಗಿ ನಾನು ಮಕ್ಕಳನ್ನು ಸಹ ಅಡ್ಮಿಷನ್ ದುಬೈಯಲ್ಲೇ ಸ್ಕೂಲ್ ಅಡ್ಮಿಷನ್ ಮಾಡಿ ಈಗ ನಾವು ಸಹ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೇವೆ. ಜಿಯಾ 5-6 ಮಂತ್ಸ್ ಬೇಬಿ ದುಬೈಯಿಂದ ಬಂದವಳು. ಅದರ ನಂತರ ಆಫ್ಟರ್ 4 years ಇದೇ ಫಸ್ಟ್ ಟೈಮ್ ಅವಳು ಫ್ಲೈಟಲ್ಲಿ ಕೂತಿರೋದು. ತುಂಬ ಎಕ್ಸೈಟ್ಮೆಂಟ್ ಎಲ್ಲ ನೋಡ್ತಾ ಇದ್ಲು. ಅವಳೇ ಬೆಲ್ಟ್ ಎಲ್ಲ ಹಾಕ್ತಾ ಇದ್ಲು. ವಿಂಡೋ ಪಕ್ಕ ಕೂರ್ತೇನೆ ಅಂತ ಸಹ ಹೇಳಿದ್ಲು. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ಲು. ಒಮ್ಮೆ ಹಾಕೋದು ಬೆಲ್ಟನ್ನು ತೆಗೆಯೋದು ಹಾಗೆ ಮಾಡ್ತಾ ಇದ್ಲು. ಓಪನ್ ಅಲ್ಲಿದ್ದ ಬುಕ್ಸನ್ನೆಲ್ಲ ತೆಗೆದು ಓದ್ತಾ ಇದ್ಲು. ಓದ್ಲಿಕ್ಕೆ ಏನು ಬರೋದಿಲ್ಲ, ಅದು ಸಹ ಆ ಬುಕ್ಸನ್ನು ತಿರ್ಗಿಸಿ ನೋಡ್ತಾ ಇದ್ಲು. ಏರ್ ಹೋಸ್ಟೆಸ್ ಆಸ್ ಯೂಶುವಲ್ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಫ್ಲೈಟಲ್ಲಿ ಏನೇನು ಮಾಡಬೇಕು ಅಂತ. ಈಗ ಫ್ಲೈಟ್ ಟೇಕ್ ಆಫ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕತ್ತಲಲ್ಲಿ. ಸ್ವಲ್ಪ ಲೈಟಿಂಗ್ಸ್, ಫ್ಲೈಟಿಂಗ್ ಲೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಫ್ಟರ್ 4 hours ಇದು ನಾವು ಅಬುದಾಬಿಗೆ ರೀಚ್ ಆದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಮತ್ತೇನು ಅಷ್ಟು ಫ್ಲೈಟಲ್ಲೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ಅಂದರೆ ಕ್ಲೌಡ್ಸು ಇರ್ತದೆ ಅಷ್ಟೇ, ಮತ್ತೇನು ಇರೋದಿಲ್ಲ. ಇದು ಲ್ಯಾಂಡ್ ಆಗುವಾಗ ನಾನು ತೆಗೆದ ಕ್ಲಿಪ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಅಬುದಾಬಿ. ನಾವಿರೋದು ದುಬೈಯಲ್ಲಿ, ಆದರೆ ನಮಗೆ ಟಿಕೆಟ್ ಆದದ್ದು ಅಬುದಾಬಿಗೆ. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಆದ ನಮಗೆ ಟಿಕೆಟ್ ಸಿಗಲಿಲ್ಲ ದುಬೈಗೆ. ಹಾಗಾಗಿ ಅಬುದಾಬಿಗೆ ವೀಕೆಂಡಲ್ಲೇ ಬೇಕಿತ್ತು. ಹಾಗಾಗಿ ನಮಗೆ ಅಬುದಾಬಿಗೆ ಸಿಕ್ತು. ನಾವು ಫೈನಲಿ 4 hours ಫ್ರಮ್ ಇಂಡಿಯಾ ಟು ಅಬುದಾಬಿ ರೀಚ್ ಆದ್ವಿ. ಇಂಡಿಯನ್ ಟೈಮ್ 1:45ಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆದ ಏರ್ಪೋರ್ಟ್. ಅಬುದಾಬಿಗೆ ರೀಚ್ ಆದ್ವಿ. ನಾನು ಸ್ವಲ್ಪ ಏರ್ಪೋರ್ಟ್ ಸಹ ಹೇಗಿದೆ ಅಬುದಾಬಿದು ಅಂತ ನಿಮ್ಮ ಜೊತೆ ತೋರಿಸ್ತೇನೆ. يوجد توجه حالا إلى بوابة D44B للصعود إلى الطائرة وشكرا. ನಡೀಲಿಕ್ಕೆ ತುಂಬ ಇದೆ ಏರ್ಪೋರ್ಟ್ ಒಳಗೆ, ಆದರೆ ನಮಗೇನು ಅಷ್ಟೊಂದು ಗೊತ್ತಾಗಿರಲಿಲ್ಲ. ಕೈಯಲ್ಲಿ ಏನು ಲಗೇಜ್ ಏನೂ ಇರಲಿಲ್ಲ, ಹಾಗಾಗಿ ಅಷ್ಟು ಗೊತ್ತಾಗಲಿಲ್ಲ. ಏರ್ಪೋರ್ಟ್ ಒಳಗೆ ಈ ಥರ ಗಾಡಿ ಎಲ್ಲ ಇದೆ. ಅದು ಯಾರಾದರೂ ಏಜ್ ಆದವ್ರು ಇದ್ದರೆ, ಆಗಲಿರೋರಿಗೆ, ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಹೋಗೋರಿಗೆಲ್ಲ ಆ ಗಾಡಿಯಲ್ಲಿ ಹೋಗ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿ ಸಹ ಮೇಂಟೈನ್ ಮಾಡಿದ್ದಾರೆ ಅಬುದಾಬಿ ಏರ್ಪೋರ್ಟ್.
ಈಗ ಪ್ರಶಾಂತ್ ಸಿಕ್ಕಿದ್ರು, ಅದೆಲ್ಲ ಕ್ಲಿಪ್ ತೆಗಿಲಿಕ್ಕೆ ಆಗಲಿಲ್ಲ, ಫುಲ್ ಆಫ್ ಲಗೇಜ್ ಇತ್ತು ನಮ್ಮ ಕೈಯಲ್ಲೆಲ್ಲ. ಅವರು ಮತ್ತು ನಾವು ಸ್ವಲ್ಪ ತಿಂದು ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಅಬುದಾಬಿ ಟು ದುಬೈಗೆ ಬೈ ರೋಡ್ ಹೋಗ್ತಾ ಇದ್ದೇವೆ. ಅಲ್ಲಿಂದ 1.5 hours ಇದೆ ಅಬುದಾಬಿ ಟು ದುಬೈಗೆ. ಆಲ್ಮೋಸ್ಟ್ ದುಬೈಗೆ ರೀಚ್ ಆಗ್ಲಿಕ್ಕೆ ಆದ್ವಿ. ಸ್ವಲ್ಪನೇ ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ, ಲಾಂಗ್ ಆಗ್ತದೆ ಅಂತ. ಮುಂದೆ ಬರುವ ವೀಡಿಯೋಸಲ್ಲಿ ಎಲ್ಲ ದುಬೈ ನೋಡ್ತೀರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.